ಹೆರಿಗೆಯ ಸಂದರ್ಭ ರಸ್ತೆ ಅಪಘಾತಗಳಾದಾಗ ಮತ್ತು ಯಾವುದೇ ತುರ್ತು ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ಎದುರಾದಾಗ ಅಂತವರಿಗೆ ಆಪತ್ ಬಾಂಧವನಾಗಿ ರಕ್ತದಾನ ಮಾಡ್ತಾ ಇದ್ದ ಶಾಂತರಾಮ್ ಸ್ವತಃ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಕುಂದಾಪುರ ತಾಲೂಕಿನ ಬಿತ್ಕಲ್ಕಟ್ಟೆಯ ಶಾಂತರಾಮ್ ಅವರು ದೇವಸ್ಥಾನವೊಂದರಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಜೀವನ ಸಾಗಿಸ್ತಾ ಇದ್ರು. ಇದು ಬಿಟ್ಟರೆ ಅವರಿಗೆ ಬೇರೆ ಯಾವುದೇ ಆದಾಯದ ಮೂಲಗಳಿಲ್ಲ. ಕೇವಲ 39 ವರ್ಷದ ಸಣ್ಣ ಪ್ರಾಯದಲ್ಲಿ ಕಿಡ್ನಿ ವೈಫಲ್ಯಕ್ಕೆ ಒಳಗಾಗಿ ಇದೀಗ ಯಾರಾದರೂ ತಮ್ಮ ನೆರವಿಗೆ ಬರಬಹುದು ಅಂತ ಎದುರು ನೋಡುವಂತಾಗಿದೆ. ವಾರಕ್ಕೆರಡು ಬಾರಿ ಮಣಿಪಾಲದ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ತಾಯಿ, ಪತ್ನಿ ಹಾಗೂ 8ನೇ ತರಗತಿಯಲ್ಲಿ ಕಲಿತಾ ಇರುವ ಮಗಳಿರುವ ಮನೆಯಲ್ಲಿ ಇಡೀ ಕುಟುಂಬವು ಇವರೊಬ್ಬರ ಶ್ರಮದಾಯಕ ದುಡಿಮೆಯಿಂದ ಬದುಕು ಸಾಗಿಸಿಕೊಂಡಿದ್ರು. ಎದುರಾದ ಚಿಂತಾಜನಕ ಪರಿಸ್ಥಿತಿಯಿಂದ ಒಂದು ಬಡ ಕುಟುಂಬವು ನರಕ ಯಾತನೆಗೆ ತುತ್ತಾಗಿದೆ. ಶಾಂತರಾಮ ಅವರ ಚಿಕಿತ್ಸೆ ಬದಲಿ ಕಿಡ್ನಿ ಜೋಡಣೆಗೆ ಸುಮಾರು 20 ಲಕ್ಷ ರೂಪಾಯಿಗೂ ಅಧಿಕ ದೊಡ್ಡ ಮೊತ್ತವನ್ನು ಕ್ರೋಢೀಕರಿಸಬೇಕಾಗಿದೆ ಅಂತ ಶಾಂತರಾಮರು ಹೇಳಿಕೊಂಡಿದ್ದಾರೆ. ಕಡು ಬಡವರಾದ ಇವರು ಇಷ್ಟು ದೊಡ್ಡ ಮೊತ್ತವನ್ನು ಎಲ್ಲಿಂದ ಭರಿಸಲಾರರು? ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಸಹೃದಯ ದಾನಿಗಳು, ನಾಗರಿಕ ಸಮಾಜವು ಮಾನವೀಯತೆಯ ನೆಲೆಯಲ್ಲಿ ಸ್ಪಂದಿಸಬೇಕಾಗಿದೆ. ಹನಿ ಹನಿ ಸೇರಿ ಹಳ್ಳವಾದಂತೆ ಸಹೃದಯಗಳು ನೀಡುವ ಸಣ್ಣ ಸಣ್ಣ ಮೊತ್ತದ ನೆರವು ಶಾಂತರಾಮರು ಮೊದಲಿನಿಂದಾಗಲೂ ಸಹಕಾರವಾಗುತ್ತೆ. ನೆರವು ನೀಡ ಬಯಸುವವರು ಫೋನ್ಪೇ ನಂಬರ್ 7996729561 ಕಳುಹಿಸಬಹುದು. ಬ್ಯಾಂಕ್ ಖಾತೆ ವಿವರ ಸಿಂಡಿಕೇಟ್ ಬ್ಯಾಂಕ್, ಬಿತ್ಕಲ್ಕಟ್ಟೆ. ಹೆಸರು ಶಾಂತರಾಮ್. ಅಕೌಂಟ್ ನಂಬರ್ 01122250002856. ಐಎಫ್ಸಿ ಕೋಡ್ SYNB 00000162. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಕುಂದಾಪುರ.